हरे 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 राम हरे राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सगुणरघुनाथान्वितं तं साजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादां सगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेशा गोपिकान्ता राधाकान्ता नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशधारिणे जयो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंदा हरे कृष्णा कृष्ण कृष्ण हरे 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 राम 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 हरे हरे। श्री श्री राधा गोविंद की जय, श्री श्री गौरनिताय की जय, श्री प्रभुपाद की जय। ನನ್ನ ಎಲ್ಲ ಶಿಕ್ಷಾ ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಿದ್ದೀವಿ. ಹರೇ ಕೃಷ್ಣ. ಎಲ್ಲರಿಗೂ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಅಧ್ಯಾಯ 12 ಭಕ್ತಿ ಯೋಗ. ನಾವು ಭಕ್ತಿ ಯೋಗದ ಕೊನೆಯ ಅಧ್ಯಾಯದಲ್ಲಿ ಇದ್ದೇವೆ. ಅಂದ್ರೆ ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಯೋಗ, 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಜ್ಞಾನ ಯೋಗ. ನಾವು ಇವತ್ತು ಈಗ ಭಕ್ತಿ ಯೋಗದ ಬಗ್ಗೆ ನೋಡಲಿದ್ದೇವೆ. ಮೊದಲನೇ ಶ್ಲೋಕದಲ್ಲಿ ಅರ್ಜುನನ ವಿಚಾರಣೆ ಸಾಕಾರವಾದಿ ಅಥವಾ ನಿರಾಕಾರವಾದಿ, ಇನ್ನು ಸಾಕಾರವಾದಿ ಮತ್ತು ನಿರಾಕಾರವಾದಿ ನಡುವಲ್ಲಿ ವ್ಯತ್ಯಾಸವೇನು ಅಂತ, ಇದನ್ನ ಅಂದ್ರೆ ಕೃಷ್ಣ ಭಕ್ತಿಯ ಶ್ರೇಷ್ಠತೆ ಬಗ್ಗೆ ಇದು 2ರಿಂದ 7ನೇ ಶ್ಲೋಕದಲ್ಲಿ ನೋಡ್ತೀವಿ. ಇನ್ನು ಭಕ್ತಿಯ ಪ್ರಗತಿಶೀಲ ಹಂತಗಳು ಇದು 8ರಿಂದ 12ನೇ ಶ್ಲೋಕದಲ್ಲಿ ನೋಡಿದ್ರೆ ಶ್ರೀಕೃಷ್ಣನಿಗೆ ಪ್ರಿಯವಾದ ಗುಣಗಳು 13ರಿಂದ 20ನೇ ಶ್ಲೋಕ. ಈ 13ರಿಂದ 20ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ, ನನಗೆ ಪ್ರಿಯರಾದವರು ಯಾರೆಲ್ಲ ಹೇಗಿರ್ತಾರೆ ಅಂತ ಹೇಳ್ಕೊಂಡು. ಶ್ರೀ ಪ್ರಭುಪಾದ ಕಿ ಜೈ. ಅರ್ಜುನ ಉವಾಚ एवं सततयुक्ता ये भक्तास्त्वां पर्युपासते ये चाप्यक्षरमव्ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಹ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪೂರ್ಣರೆಂದು ಭಾವಿಸಬೇಕು. ಅರ್ಜುನನಿಗೆ ತಿಳಿದಿದೆ, ಅರ್ಜುನ ನಮಗೋಸ್ಕರ ಕೇಳ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ
ಕಲಿಯುಗದಲ್ಲಿ ಜನರು ಹೇಳುವಂಥದ್ದು ಭಗವಂತನಿಗೆ ರೂಪ ಇಲ್ಲ, ಶಕ್ತಿ ಶಕ್ತಿ ಅಂತ ಈ ರೀತಿಯಾಗಿ ಬೆಳಕು ಅಂತ ಹೇಳ್ತಾರೆ. ಇದಕ್ಕೆ ಅರ್ಜುನ ಕೇಳುವಂಥದ್ದು, ಭಗವಂತನಿಗೆ ರೂಪ ಇದೆ ಅಂತ ಹೇಳಿ ಪೂಜಿಸುವವರು ಸರಿಯಾ, ಅಥವಾ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳಿ ಪೂಜಿಸುವವರು ಸರಿಯಾ? ಅಂದ್ರೆ ಸಾಕಾರವಾದಿಗಳ ಅಥವಾ ನಿರಾಕಾರವಾದಿಗಳ, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರು ಅಂತ ಹೇಳಿ ಅರ್ಜುನ ಕೇಳ್ತಾ ಇದ್ದಾನೆ. ಇಲ್ಲಿ ನೋಡ್ಬೋದು ನೀವು, ನಿರಾಕಾರವಾದಿ ಅಂತ ಹೇಳಿದ್ರೆ ಹೀಗೆ ಬೆಳಕು ಶೂನ್ಯ ಆದ್ರೆ, ಸಾಕಾರವಾದಿ ಕೃಷ್ಣನಿಗೆ ರೂಪ ಇದೆ ಅಂತ ಹೇಳಿ ಪೂಜಿಸುವವರು. ಅರ್ಜುನನು ಏಕೆ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ, ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ಈ ಚಿತ್ರದಲ್ಲಿ ಕಾಣುವವರು ಯಾರು ಅಂತ ಹೇಳ್ಬೋದಾ? ಇವರು ಚೈತನ್ಯ ಮಹಾಪ್ರಭುಗಳು, ಇವರು ಪ್ರಕಾಶಾನಂದ ಸರಸ್ವತಿ ಅವರು. ಚೈತನ್ಯ ಮಹಾಪ್ರಭುಗಳು ವಾರಣಾಸಿಯಲ್ಲಿ ಸಂಕೀರ್ತನ ಮಾಡ್ತಾ ಇರ್ತಾರೆ, ಕಾಶಿಯಲ್ಲಿ. ಪ್ರಕಾಶಾನಂದ ಸರಸ್ವತಿ ಅವರಿಗೆ 10,000 ಶಿಷ್ಯರಿರ್ತಾರೆ. ಅವರು ಮಾಯಾವಾದಿ ಸನ್ಯಾಸಿ, ಅಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳುವವರು. ಹಾಗೆ ಚೈತನ್ಯ ಮಹಾಪ್ರಭುಗಳು ಕೀರ್ತನೆ ಮಾಡ್ತಾ ಹೋಗ್ಬೇಕಾದ್ರೆ ಅವರನ್ನ ಜನರು ಸೆಂಟಿಮೆಂಟ್ ಅಂತಾರಂತೆ. ಹಾಗೆ ಚೈತನ್ಯ ಪ್ರಕಾಶಾನಂದ ಸರಸ್ವತಿ ಹತ್ತಿರ ಹೋಗುವಂಥದ್ದು. ಚೈತನ್ಯ ಮಹಾಪ್ರಭು ತುಂಬಾ ನಮ್ರರಾಗಿ, ಅಂದ್ರೆ ಅಲ್ಲಿ ಹೋಗ್ತಾರೆ ಅವರು. ಅಲ್ಲಿ ಎಲ್ಲಾ ಈ ಮಾಯಾವಾದಿ ಸನ್ಯಾಸಿಗಳು ಇರ್ತಾರೆ. ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಹೋಗ್ಬಿಟ್ಟು ಈ ಕಾಲು ತೊಳೆಯುವ ಪ್ಲೇಸ್ ಅಲ್ಲಿ ಹೋಗಿ ಕುಳಿತುಕೊಳ್ತಾರೆ ಅವರು. ಪ್ರಕಾಶಾನಂದರಿಗೆ ಇದು ವಿಷಯ ತಿಳಿಯುತ್ತೆ. ಅವರು ಬಂದು ಸ್ವತಃ ಅವರೇ ಬಂದು ಚೈತನ್ಯ ಮಹಾಪ್ರಭುಗಳನ್ನು ಒಳಗೆ ಕರೆದುಕೊಂಡು ಹೋಗುವಂಥದ್ದು. ಆಗ ಅವರು ಹೇಳ್ತಾರೆ, ನೀವು ಸನ್ಯಾಸಿ, ನೀವು ವೇದಾಂತ ಕಲಿಬೇಕು, ನೀವು ಕೀರ್ತನೆ ಮಾಡೋದಲ್ಲ ಅಂತ ಹೇಳಿ. ಜೊತೆಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇದು ನನ್ನ ಗುರುಗಳೇ ಹೇಳಿದ್ದಾರೆ, ಕೀರ್ತನೆ ಮಾಡ್ಬೇಕು, ಸಂಕೀರ್ತನೆ ಮಾಡ್ಬೇಕು ಅಂತ ಹೇಳಿ. ಚೈತನ್ಯ ಮಹಾಪ್ರಭುಗಳಿಗೆ ತಿಳಿದಿತ್ತು, ಮಾಯಾವಾದಿ ಸನ್ಯಾಸಿಗಳಿಗೆ ಈ ಬೆಳಕಿನ ಮೇಲೆ, ಅಂದ್ರೆ ಬ್ರಹ್ಮಜ್ಯೋತಿ ಮೇಲೆ, ಭಗವಂತನ ದೇಹದಿಂದ ಬರುವಂತಹ ಕಿರಣ ಏನಿದೆ ಅದರ ಮೇಲೆ ಅವರಿಗೆ ಆಸಕ್ತಿ ಅಂತ ಹೇಳಿ. ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಅವರು ಆ ಬೆಳಕನ್ನ ಇಲ್ಲಿ ನೋಡ್ಬೋದು, ಅವರು ಅಂದ್ರೆ ತೋರಿಸುವಂಥದ್ದು. ಆಗ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾರೆ. ಮತ್ತೆ ಎಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗ್ತಾರೆ. ಹಾಗಾಗಿ ಭಗವಂತನನ್ನು ಸಾಕಾರ ರೂಪದಲ್ಲಿ ಪೂಜೆ ಮಾಡುವುದರು ಅತಿ ಶ್ರೇಷ್ಠರು ಅಂತ ಭಗವಂತನೇ ತಿಳಿಸ್ತಾನೆ ನಮ್ಗೆ. ಶ್ರೀ ಭಗವಾನು ವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತಾ ತಮಾಮತಾಃ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತನ ಸಾಕಾರ ರೂಪ, ಸಚ್ಚಿದಾನಂದ ರೂಪ. ಇದರಲ್ಲಿ ಸಾಕಾರ ರೂಪದಲ್ಲಿ ಯಾರು ಭಗವಂತನನ್ನು ಪೂಜಿಸ್ತಾರೆ ಅವರು ಅತ್ಯಂತ ಪರಿಪೂರ್ಣರು. ಓಕೆ, ಪ್ರತಿಮೆಯ ಆರಾಧನೆ ಮತ್ತು ವಿಗ್ರಹ ಆರಾಧನೆಯ ನಡುವಿನ ವ್ಯತ್ಯಾಸವೇನು? ಎಲ್ಲರೂ ಓಪನ್ ಅನ್ಮ್ಯೂಟ್ ಇದ್ದೀರಾ ಅಲ್ಲ? ಹೌದು, ಹೇಳ್ಬೋದು. ಪ್ರತಿಮೆಯ ಆರಾಧನೆ ಮತ್ತು ವಿಗ್ರಹ ಆರಾಧನೆ ಅಂದ್ರೆ ನಡುವಿನ ವ್ಯತ್ಯಾಸವೇನು? ಮಾತಾಜಿ, ಪ್ರತಿಮೆ ಅಂತ ಹೇಳಿದ್ರೆ ಅದು ಮನುಷ್ಯರದಾಗಿರುತ್ತೆ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಹಾಕಿರಲ್ಲ. ವಿಗ್ರಹ ಅಂತಂದ್ರೆ ದೇವರದಾಗಿರುತ್ತೆ, ಅದು ಪ್ರಾಣ ಪ್ರತಿಷ್ಠೆ ಆಗಿರುತ್ತೆ, ಅದನ್ನ ನಾವು ಪೂಜಿಸ್ತೀವಿ.
ಪ್ರತಿಭೆ ಅಂದ್ರೆ ಹೊರಗಡೆ ಇಟ್ಟಿರ್ತಾರೆ, ಇದ್ರಲ್ಲೆಲ್ಲ ರಸ್ತೆ ಬದಿಯಲ್ಲಿ ಇಟ್ಟಿರ್ಬೋದು, ಎಲ್ಲಾರು ಇಟ್ಟಿರ್ಬೋದು. ವಿಗ್ರಹ ಆಗಲ್ಲ, ವಿಗ್ರಹ ದೇವಸ್ಥಾನದಲ್ಲೇ ಇಡ್ಬೇಕು. ಅದು ವ್ಯತ್ಯಾಸ ಅಂತ ನಾನ್ ತಿಳ್ಕೊಂಡಿದ್ದೀನಿ ಮಾತಾಜಿ. ಎಸ್ ಮಾತಾಜಿ. ಸರಿ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯೂ ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಇಲ್ಲಿ ನಿರಾಕಾರವಾದಿಗಳು ಹೇಳುವಂಥದ್ದು ನಮ್ಮ ಆಲೋಚನೆಯನ್ನು ನಾವು ನಿಲ್ಲಿಸಬೇಕು ಅಂತೇಳಿ. ಆದ್ರೆ ಆಲೋಚನೆಯನ್ನು ನಿಲ್ಲಿಸೋದು ಯಾವಾಗ ಅಂತ ಹೇಳಿದ್ರೆ, ಅದು ನಾವು ಆ ಒಂದು ಹಂತಕ್ಕೆ ತಲುಪಿದಾಗ ಮಾತ್ರ. ಆಲೋಚನೆ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಆಲೋಚನೆ ಮಾಡುವಂಥದ್ದು ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ಬೇಕು, ನಕಾರಾತ್ಮಕವಾಗಿ ಯೋಚಿಸಬಾರ್ದು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಆಲೋಚನೆ ಮಾಡ್ಬೇಕು ಅಂತ ಹೇಳಿ. ಅದೇ ನಿರಾಕಾರವಾದಿ ಹೇಳುವಂಥದ್ದು ಪ್ರಜ್ಞಾರಹಿತರಾಗಿರ್ಬೇಕು ಅಂತೇಳಿ. ಆದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು ಅಂತೇಳಿ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಭಗವಂತನ ಭಕ್ತಿ ಅಂದ್ರೆ ಸೇವೆಯನ್ನು ಮಾಡಿದ್ರೆ ಅವರು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂತ ಹೇಳಿದ್ರೆ, ಕ್ಲೇಶೋ ಅಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಯಾರು ಸಾಕಾರವಾದಿಗಳಿರ್ತಾರೆ ಅವರಿಗೆ ನಿರಾಕಾರವಾದಿಗಳ ಒಂದು ಅವರು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳೋಕೆ ತುಂಬಾ ಕಷ್ಟ. ಯಾಕೆಂದ್ರೆ ಅದು ಅವರ ಏನು ಆ ಒಂದು ದಾರಿಯಲ್ಲಿ ನಡೀತಾರೆ ಅದು ತುಂಬಾ ಕಷ್ಟಕರವಾದದ್ದು. ಇದಕ್ಕೆ ಉದಾಹರಣೆ ಕೊಡ್ತಾರೆ. ಹೇಗೆಂದ್ರೆ, ಈಗ ಕಟ್ಟಿಗೆಯನ್ನು ಹೊತ್ತಿಸಿದಾಗ ಮೊದಲಿಗೆ ಹೊಗೆ ಬರ್ತದೆ. ಸೊ ಹೊಗೆ ಅಂತ ಹೇಳಿದ್ರೆ ನಿರಾಕಾರವಾದಿ, ಮತ್ತೆ ನಂತರ ಬೆಂಕಿ ಬರುವಂಥದ್ದು ಕೃಷ್ಣ ಪ್ರಜ್ಞೆ. ಹೇಳಿದ್ರೆ ಅದರಲ್ಲಿ ತುಂಬಾ ಪ್ರಯತ್ನ ಪಟ್ಟ ನಂತರ ಬರ್ಬೋದಷ್ಟೇ ಅಂತೇಳಿ ಭಗವಂತನ ಬಳಿಗೆ. ಹಾಗಾಗಿ ನೇರವಾಗಿ ನಾವು ಭಗವಂತನನ್ನು ಸಾಕಾರ ರೂಪದಲ್ಲಿ ಪೂಜಿಸಿದ್ರೆ ನಮಗೆ ಅದು ಸುಲಭ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರೇತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಸೊ ನಮಗೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಗುರುಗಳ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಇದ್ರೆ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಗುರುಗಳು ಹೇಳ್ತಾರೆ, ಈಗ ಬೆಳಿಗ್ಗೆ ನೀವು ಈ ಟೆಂಪಲ್ ಲಿಂಕ್ ಅಲ್ಲಿ ಮಂಗಳಾರತಿ ಅಟೆಂಡ್ ಮಾಡಿದ್ರೆ ಅಲ್ಲಿ 4:15 ಮೊದಲಿಗೆ ಗುರುವಂದನೆ ಸಲ್ಲಿಸ್ತಾರೆ. ಸಂಸಾರ ದವನಾಲ ದಲನೀಡ ಲೋಕ ಅಂತ ಹೇಳಿದ್ರೆ ಈ ಸಂಸಾರ ಭವ ಬಂಧನದಿಂದ ಪಾರು ಮಾಡ್ಲಿಕ್ಕೆ ಗುರುಗಳ ಸಹಾಯವನ್ನು ನಾವು ಪಡಿಬೇಕು. ಗುರುಗಳ ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಹಾಗಾಗಿ ಇಲ್ಲಿ ಭಗವಂತ ಹೇಳ್ತಾನೆ ಏನಂತ ಹೇಳಿದ್ರೆ, ಸದಾ ನನ್ನನ್ನೇ ಧ್ಯಾನಿಸುತ್ತಾ ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೇಷಸಿ ಅಂತ ಹೇಳಿದ್ರೆ ನನ್ನನ್ನೇ ಚಿಂತಿಸು, ನನ್ನನ್ನು ಪೂಜೆ ಮಾಡು, ನನಗೆ ನಮಸ್ಕಾರ ಮಾಡು. ಹೀಗೆ ಭಗವಂತನೇ ಹೇಳಿದಾನೆ. ಯಾರು ಈ ರೀತಿಯಾಗಿ ಸದಾ ಭಗವಂತನನ್ನು ಮನಸ್ಸಿನಲ್ಲಿ ಅಂದ್ರೆ ನಿಲ್ಲಿಸಿ ಪೂಜಿಸ್ತಾರೆ ಅವರು ಈ ಭವ ಬಂಧನದಿಂದ ಪಾರಾಗ್ತಾರೆ. ಅಂದ್ರೆ ಶೀಘ್ರವಾಗಿ ಭಗವಂತ ಅವರನ್ನು ಉದ್ಧಾರ ಮಾಡ್ತಾನೆ. ಅದಕ್ಕೆ ಹೇಳುವಂಥದ್ದು ಇಲ್ಲಿ, ಈಗ ಸಮುದ್ರದಲ್ಲಿ ಎಷ್ಟೇ ಒಂದು ಒಳ್ಳೆಯ ಈಜುಗಾರ ಆದ್ರೂ ಕೂಡ ಸಮುದ್ರದಲ್ಲಿ ಈಜಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಉದಾಹರಣೆ ಕೊಡ್ತಾರೆ ಇಲ್ಲಿ. ನಿಮಿಷ. ಎಷ್ಟೇ ನಿಪುಣ ಈಜುಗಾರ ಆದ್ರೂ ಕೂಡ
ಸಮುದ್ರದಲ್ಲಿ ಈಜ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾರಾದ್ರೂ ಬಂದು ಅವನನ್ನು ನೀರಿನಿಂದ ಎತ್ತಿದ್ರೆ ಅವನು ಸುಲಭವಾಗಿ ಪಾರಾಗ್ತಾರೆ ಅಂತ ಹೇಳಿ. ಹೀಗೆ ಇಲ್ಲಿ ಪ್ರಭುಪಾದರ ದೋಣಿಯಲ್ಲಿ ನಾವು ಸಾಗಿದ್ರೆ ಈ ಒಂದು ಸಾಗರದಿಂದ ನಾವು ದಡ ಸೇರ್ಲಿಕ್ಕೆ ಆಗ್ತದೆ ಅಂತೇಳಿ. ಪ್ರಭುಪಾದರ ದೋಣಿಯಲ್ಲಿ ಅಂದ್ರೆ ಈಗ ಆಚಾರ್ಯರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಯಾವ ರೀತಿಯಾಗಿ ಭಕ್ತಿ ಸೇವೆಯನ್ನು ಮಾಡ್ಬೇಕು ಅಂತೇಳಿ. ಅವರು ಭಗವದ್ಗೀತೆ, ಭಾಗವತಂ ಈ ತರಗತಿಯನ್ನು ನಾವು ಕೇಳುವಂಥದ್ದು, ಹಾಗೆ ಭಗವದ್ಗೀತೆ ಭಾಗವತಂ ಪುಸ್ತಕವನ್ನು ಓದುವಂಥದ್ದು, 16 ಸುತ್ತು ಜಪವನ್ನು ಮಾಡುವಂಥದ್ದು, ಈ ರೀತಿಯಾಗಿ ಎಲ್ಲ ಆಚಾರ್ಯರು ಹೇಳಿದ್ದಾರೆ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ನಾವು ಸ್ವಲ್ಪ ಸ್ವಲ್ಪ ಪ್ರಯತ್ನವನ್ನು ಮಾಡಿಕೊಂಡು ಹೋಗೋದು. ಈಗ ನಾವು 1 ಸುತ್ತು ಜಪವನ್ನು ಮಾಡ್ಕೊಂಡು ಹೋಗೋದು 4-5 ತಿಂಗಳು, ಮತ್ತೆ ನಾವು ಕ್ರಮೇಣ 2 ಸುತ್ತು, ಈ ರೀತಿಯಾಗಿ ಮಾಡ್ಕೊಂಡು ಹೋದಾಗ ನಮಗೆ ಅದರಲ್ಲಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ಇಲ್ಲಿ ಹೇಳುವಂಥದ್ದು ಭಗವಂತ, ಈ ಸಂಸಾರ ಎಂಬ ಸಾಗರದಿಂದ ಪಾರಾಗಬೇಕಾದ್ರೆ ನಾವು ಭಗವಂತನನ್ನು ನಿರಂತರವಾಗಿ ಚಿಂತಿಸ್ಬೇಕು. ಅದಕ್ಕೆ ಒಂದೊಂದಾಗಿ ಹೇಳ್ತಾರೆ ಈಗ ಭಗವಂತ ಏನ್ ಮಾಡ್ಬೋದು ಅಂತೇಳಿ. ಮೊದಲನೇದಾಗಿ ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅಂತ ಹೇಳಿದ್ರೆ ಈಗ ಇಲ್ಲಿ 9ನೇ ಶ್ಲೋಕ, ಓಕೆ 8ನೇ ಶ್ಲೋಕ ಅನನ್ಯ ಭಕ್ತಿ ಆಯ್ತು. ಇನ್ನು 9ನೇ ಶ್ಲೋಕ ಸಾಧನಾ ಭಕ್ತಿ ಬಗ್ಗೆ ಹೇಳಿದ್ರೆ, 10ನೇ ಶ್ಲೋಕ ನಿಷ್ಕಾಮ ಕರ್ಮ ಯೋಗದ ಬಗ್ಗೆ ಹೇಳಿದ್ರೆ, 11ನೇ ಶ್ಲೋಕ ಸಕಾಮ ಕರ್ಮ ಯೋಗ, 12ನೇ ಶ್ಲೋಕ ಕರ್ಮಫಲ ತ್ಯಾಗ, ಧ್ಯಾನ, ಜ್ಞಾನ ಇದ್ರ ಬಗ್ಗೆ ತಿಳಿಸಿಕೊಡ್ತಾನೆ. ಸದೇ ಹೇಗೆಲ್ಲ ನಾವು ಭಗವಂತನ ಬಳಿಗೆ ಹೋಗ್ಬೋದು ಅಂತ ಭಗವಂತ ವಿಧ ವಿಧವಾಗಿ ದಾರಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಭಗವಂತನಿಗೆ ಅಷ್ಟು ನಮ್ಮ ಮೇಲೆ ಕರುಣೆ. ಹೇಗಾದ್ರೂ ಮಾಡಿ ನನ್ನ ಧಾಮಕ್ಕೆ ಕರೆದುಕೊಂಡು ಹೋಗುವ ಅಂತೇಳಿ. ಸೊ ಯಾವ್ದು ನಿಂಗೆ ಸಾಧ್ಯ ಆಗ್ತದೆ ಅದನ್ನ ಮಾಡು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮೊದಲನೇದಾಗಿ ಅನನ್ಯ ಭಕ್ತಿ, ಇದನ್ನ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು 24 ಗಂಟೆ ಭಗವಂತನನ್ನು ಧ್ಯಾನಿಸುವಂಥದ್ದು. ಈಗ ಗೋಪಪಾಲಕರು, ರಾಧಾರಾಣಿ, ಮತ್ತೆ ಈಗ ಕೃಷ್ಣನ ಗೆಳೆಯರು ಅರ್ಜುನ, ಸುಧಾಮ, ಮತ್ತೆ ಕೃಷ್ಣನ ಯಾರು ಪೇರೆಂಟ್ಸ್ ಅಂದ್ರೆ ಯಶೋಧ ಮಾತೆ, ನಂದ ಮಹಾರಾಜರು, ಈ ರೀತಿಯಾಗಿ ಅವರು ಅಹೇತುಕಿ ಅಪ್ರತಿಹತ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರು ಹೇಗೆ ಕೃಷ್ಣನನ್ನು ಮರೆಯೋದು ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ನಾವು ಹೇಗೆ ಕೃಷ್ಣನ ನೆನಪು ಮಾಡೋದು ಅಂತ ಹೇಳೋದು ಆ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅಂದ್ರೆ ನಮ್ಮ ಈ ಒಂದು ಐಹಿಕವಾದ ಒಂದು ಸೇವೆಗಳಲ್ಲಿ ನಾವು ನಿರತರಾಗಿದ್ದೇವೆ. ಅಂದ್ರೆ ಅವ್ರು ಹಾಗೆ ಅಲ್ಲ, ಕೃಷ್ಣನನ್ನು ಹೇಗೆ ಒಂದು ಕ್ಷಣ ಮರೆಯೋದು, ಅಂದ್ರೆ ಅವರಿಗೆ ಮರೀಲಿಕ್ಕೆ ಆಗೋದಿಲ್ಲ ಕೃಷ್ಣನನ್ನು ಅಂತೇಳಿ, ಅಷ್ಟೊಂದು ಕೃಷ್ಣನ ಬಗ್ಗೆ ಚಿಂತಿಸ್ತಾ ಇರ್ತಾರೆ. ಮಯೇ ವಾಮನ ಆದಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಈ ರೀತಿಯಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಭಗವಂತನ ಜೊತೆ ಇಲ್ಲಿ ನೋಡ್ಬೋದು ನೀವು, ಗೋಪಪಾಲಕರು ಅದೆಷ್ಟು ಸಂತೋಷದಿಂದ ಕೃಷ್ಣರ ಜೊತೆಗೆ ಇದ್ದಾರೆ ಅಂತ ಹೇಳಿಕೊಂಡು. ಆ ರೀತಿಯಾಗಿ ಮಾಡಿದ್ರೆ ಅವರು ಭಗವಂತರ ಬಳಿಗೆ ಹೋಗ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ನಾವು ಏನ್ ಮಾಡ್ಬೋದು ಅಂದ್ರೆ ಸಾಧನೆ ಮಾಡ್ಬೋದು, ಸಾಧನಾ ಭಕ್ತಿ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿ ಚಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಈಗ ಏನ್ ಮಾಡ್ಬೋದು ಅಂದ್ರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು, ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಇಲ್ಲಿ 4 ನಿಯಂತ್ರಕ ತತ್ವಗಳು, ಅದನ್ನ ಫಾಲೋ ಅಪ್ ಮಾಡ್ಬೇಕು. 4 ನಿಯಂತ್ರಕ ತತ್ವಗಳು ಯಾವುದು? ಹೇಳ್ಬೋದಾ ಯಾರಾದ್ರೂ? ಅಂದ್ರೆ ಮದ್ಯಪಾನ ಮಾಡದೇ ಇರುವಂಥದ್ದು, ಮಾಂಸಾಹಾರ ಸೇವನೆ ಮಾಡದೇ ಇರುವಂಥದ್ದು, ಜೂಜಾಡದೇ ಇರುವಂಥದ್ದು, ಮತ್ತು ಅನೈತಿಕ ಸ್ತ್ರೀ ಸಂಘ ಮಾಡದೇ ಇರುವಂಥದ್ದು. ಸೊ 4 ನಿಯಂತ್ರಕ ತತ್ವಗಳು, ಇದನ್ನು ಅನುಸರಿಸುವಂಥದ್ದು. ಇದನ್ನು ಅನುಸರಿಸಿ 16 ಸುತ್ತು ಜಪ ಮಾಡುವಂಥದ್ದು, ಹೀಗೆ ಮಾಡ್ಕೊಂಡು ಹೋದ್ರೆ ಸಾಧನೆಯನ್ನು ಮಾಡುವಂಥದ್ದು. ಈಗ
ಸಾಧನಾ ಸಂಘ ಸೇವಾ ಇಬ್ಬರು ಮಾಡುವಂಥದ್ದು. ಅಂದ್ರೆ ಕ್ರಮೇಣವಾಗಿ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತ ಹೇಳಿ ನಮ್ಮಲ್ಲಿ ಪ್ರಬಲವಾದ ಇಚ್ಛೆ ಇದ್ರೆ ಪ್ರಭುಪಾದರು ನಮಗೆ ಹೇಳ್ತಾರೆ ಏನಂದ್ರೆ ನಾವೀಗ 2 ಗಂಟೆ ಜಪ ಮಾಡ್ತೇವೆ. 16 ಸುತ್ತು ಜಪ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ 1 ಮುಕ್ಕಾಲು ಗಂಟೆ ಬೇಕಾಗುತ್ತೆ. ಮತ್ತೆ ಅದೇ ಭಗವದ್ಗೀತೆ ಭಾಗವತ ಪುಸ್ತಕ ಓದುವಂಥದ್ದು, ತರಗತಿಗಳನ್ನು ಕೇಳುವಂಥದ್ದು, ಭಕ್ತರ ಸಂಘದಲ್ಲಿ ಇರುವಂಥದ್ದು, ಇದೆಲ್ಲ. ಪುಸ್ತಕ ಪ್ರತಿದಿನ 1 ಗಂಟೆ ಆದ್ರೂ ಓದ್ಬೇಕು ಅಂತ ಹೇಳ್ತಾರೆ. 2 ಗಂಟೆ ಸೇವೆ ಮಾಡ್ಬೇಕು. ಹೀಗೆ 8 ಗಂಟೆ ಭಗವಂತನಿಗೆ ಇರುವಂಥದ್ದು. ಅಂದ್ರೆ ನಮಗೆ ಸ್ವಲ್ಪ ಸ್ವಲ್ಪ ನಾವು ಈಗ ನಾವು ಒಂದು 5 ನಿಮಿಷ ಓದಿದ್ರೆ ಅಥವಾ 10 ನಿಮಿಷ ಓದಿದ್ರೆ, ಒಂದು ದಿನಕ್ಕೆ ಒಂದು ಶ್ಲೋಕವನ್ನು ಓದಿದ್ರೆ, ಭಾವಾರ್ಥವನ್ನು ಓದಿದ್ರೆ, ಹಾಗೆ ಕ್ರಮೇಣ ಅದು ಹೆಚ್ಚು ಮಾಡ್ಕೊಂಡು ಹೋಗ್ಬೋದು ನಮ್ಮ ಸಮಯ ಅವಕಾಶ ಇದ್ದಾಗೆ. ಹಾಗೆ ಇಲ್ಲಿ ಹೇಳುವಂಥದ್ದು ಭಗವಂತ ಹೀಗೆ ಭಕ್ತಿ ಅಂದ್ರೆ ಯಾರು ಈ ಸಾಧನಾ ಭಕ್ತಿ ಅಂದ್ರೆ ಸಾಧನೆಯನ್ನು ಮಾಡ್ತಾರೆ ಅವರು ಕೂಡ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗ್ತದೆ. ಸಾಧನೆ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನು ಹೇಳ್ತಾರೆ ಭಗವಂತ ಏನಂದ್ರೆ ಅಭ್ಯಾಸೇ ಅಭ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಸೇವೆಯನ್ನು ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಸೇವೆಯನ್ನೆಲ್ಲ. ಇಲ್ಲಿ ಇದಕ್ಕೆ ಹೇಳುವಂಥದ್ದು ನಿಷ್ಕಾಮ ಕರ್ಮಯೋಗ. ಅಂದ್ರೆ ಕೆಲಸವನ್ನು ಮಾಡಬೇಕು, ಯಾವುದೇ ಫಲದ ನಿರೀಕ್ಷೆ ಇಟ್ಟುಕೊಳ್ಬಾರ್ದು. ಇದಕ್ಕಿಂತ ಮುಂಚೆ ಹಿಂದಿನ ಒಂದು ಶ್ಲೋಕಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಈಗ ಐಹಿಕ ಪ್ರಪಂಚದಲ್ಲಿ ಹೇಗೆ ಅಂದ್ರೆ ಈಗ ಒಬ್ಬನ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತನ್ನ ಯಜಮಾನನಿಗಾಗಿ ಕೆಲಸ ಮಾಡುವಂಥದ್ದು, ಸೇವೆ ಸಲ್ಲಿಸುವಂಥದ್ದು. ಅಂದ್ರೆ ಒಂದಷ್ಟು ಪ್ರೀತಿಯಿಂದ ಮತ್ತೆ ದುಡ್ಡಿಗಾಗಿ ಸೇವೆ ಸಲ್ಲಿಸುವಂಥದ್ದು. ಆದ್ರೆ ಯಜಮಾನನಿಗೆ ಅವನ ವಿಷಯದಲ್ಲಿ ಯಾವುದೇ ಪ್ರೀತಿ ಇರೋದಿಲ್ಲ, ಅವನನ್ನು ಸುಮ್ಮನೆ ದುಡಿಸಿಕೊಳ್ತಾನೆ, ಹಣ ಕೊಡ್ತಾನೆ. ಆದುದರಿಂದ ಇಲ್ಲಿ ಪ್ರೀತಿಯ ಪ್ರಶ್ನೆ ಇರೋದಿಲ್ಲ. ಆದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಹೇಗೆ ಅಂದ್ರೆ ಈ ಪ್ರೀತಿಯು ಪರಿಶುದ್ಧ ಮಟ್ಟಕ್ಕೆ ಹೋಗುವಂಥದ್ದು. ಈಗ ಇಂದ್ರಿಯಗಳ ಮೂಲಕವೇ ನಾವು ಪ್ರೀತಿಪೂರ್ವಕ ಸೇವೆಯ ಅಭ್ಯಾಸದಿಂದ ಈ ಪ್ರೀತಿಯ ಘಟ್ಟವನ್ನು ಸಾಧಿಸ್ಬೋದು ಅಂತೇಳಿ. ಯಾಕೆಂತ ಹೇಳಿದ್ರೆ ಈ ಭಗವತ್ ಪ್ರೇಮವು ಪ್ರತಿಯೊಬ್ಬರ ಹೃದಯದಲ್ಲಿ ಸುಪ್ತವಾಗಿದೆ. ಆಲ್ರೆಡಿ ಎಲ್ಲರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲೇ ಇರುವಂಥದ್ದು. ಆದ್ರೆ ಯಾವಾಗ ನಾವು ಈ ಒಂದು ತರಗತಿಯನ್ನು ಕೇಳ್ತೇವೆ, ಭಗವದ್ಗೀತೆ ಪುಸ್ತಕವನ್ನು ಓದ್ಲಿಕ್ಕೆ ಶುರು ಮಾಡ್ತೇವೆ, ಪ್ರಭುಪಾದರ ಪುಸ್ತಕವನ್ನು ಓದ್ಲಿಕ್ಕೆ ಶುರು ಮಾಡ್ತೇವೆ, ಆಗ ಅದು ಜಾಗೃತಿ ಆಗುತ್ತೆ ಅಂತೇಳಿ. ಇಲ್ಲಿ ಪ್ರಭುವಿಗಾಗಿ ಕೆಲಸ ಮಾಡೋದ್ರ ಬಗ್ಗೆ ತಿಳಿಸಲಾಗಿದೆ. ಅಂದ್ರೆ ಕೃಷ್ಣ ಪ್ರಜ್ಞೆಯ ಪ್ರಸಾರದ ಪರವಾಗಿರುವಂಥದ್ದು, ಕೃಷ್ಣ ಪ್ರಜ್ಞೆಯ ಪ್ರಸಾರ ಕಾರ್ಯದಲ್ಲಿ ನಿರತರಾಗಿರುವ ಭಕ್ತರಿಗೆ ಸಹಾಯ ಮಾಡುವಂಥದ್ದು, ಮತ್ತೆ ಲಕ್ಷ್ಮೀ ಸೇವೆ ಮಾಡುವಂಥದ್ದು, ದೇವಸ್ಥಾನದ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂಥದ್ದು. ಈಗ ನಾವು ತಿಂಗಳಿಗೆ ಒಂದಿಷ್ಟು ನಮ್ಗೆ ಸ್ಯಾಲ್ರಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಭಗವಂತನಿಗೆ ಕೊಡುವಂಥದ್ದು. ಯಾಕಂತ ಹೇಳಿದ್ರೆ ಭಗವಂತ ಕೊಟ್ರೆ ನಮಗೆ 2 ಕೈ ಕೂಡ ಸಾಕಾಗುದಿಲ್ಲ. ಆದ್ರೆ ಯಾವಾಗ ನಾವು ಈ ಕನ್ಸ್ಟ್ರಕ್ಷನ್ಗೆಲ್ಲ ನಾವು ಸಹಾಯ ಮಾಡ್ತೇವೆ, ಅದರಿಂದ ನಮಗೆ ಒಳ್ಳೇದಾಗುವಂಥದ್ದು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಇದು ನಿಷ್ಕಾಮ ಕರ್ಮಯೋಗ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಅಂದ್ರೆ ಪ್ರಭುಪಾದರ ಬಳಿ ಅವರು ಈ ಕನ್ಸ್ಟ್ರಕ್ಷನ್ ಮಾಡುವಾಗ ಅವರ ಬಟ್ಟೆ ಎಲ್ಲ ಅಂದ್ರೆ ಧೂಳಾಗಿರುತ್ತೆ, ಅವರು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಪ್ರಭುಪಾದರ ಶಿಷ್ಯರು ತಡಿತಾರಂತೆ, ಇಲ್ಲ ನೀವು ಹೀಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆಗ ಪ್ರಭುಪಾದ್ರೆ ಅವರನ್ನು ಕರೀತಾರಂತೆ. ಅಂದ್ರೆ ಅವ್ರು ಹೇಳ್ತಾರೆ ಅವ್ರನ್ನ ಕರೆದು ಏನಂತ ಹೇಳಿದ್ರೆ, ಈಗ ನೀವು ಇಲ್ಲಿ ಭಗವಂತನಿಗೆ ಈ ಒಂದು ಕನ್ಸ್ಟ್ರಕ್ಷನ್ ಸೇವೆಯನ್ನು ಮಾಡ್ತಾ ಇದ್ದೀರಾ, ಭಗವಂತ ನಿಮಗೆ ಅಲ್ಲಿ ನಿಮ್ಗೆ ಆ ಒಂದು ಮನೆಯನ್ನು ಮಾಡ್ತಾನೆ ಅಂತ ಹೇಳಿ, ಅಂದ್ರೆ ಅಲ್ಲಿ ನಿಮ್ಗೆ ಸ್ಥಾನವನ್ನು ಕೊಡ್ತಾನೆ, ಅಂದ್ರೆ ಅವನ ಧಾಮದಲ್ಲಿ ಸ್ಥಾನವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಈ ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ಯಾವುದೇ ಒಂದು ಫಲದ ನಿರೀಕ್ಷೆ ಇಟ್ಟುಕೊಳ್ಳದೆ ಕೆಲಸವನ್ನು ಮಾಡುವಂಥದ್ದು.
ಸೊ ಇದು ಕೂಡ ಸಾಧ್ಯ ಆಗೋದಿಲ್ಲ ಅಂದ್ರೆ ಮುಂದೇನ್ ಮಾಡುವುದು ಅಂತ ಹೇಳ್ತಾನೆ ಭಗವಂತ. ಅತೈತಾದಪ್ಯ ಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತಥಾ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮ ಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಸಕಾಮ ಕರ್ಮಯೋಗ ಹೇಗೆ ಅಂತ ಹೇಳಿದ್ರೆ, ಈಗ ನಿಮ್ಮ ತೋಟದಲ್ಲಿ 1,000 ಮಾವಿನ ಹಣ್ಣು ಬೆಳೆದ್ರೆ ಅದರಲ್ಲಿ ಒಂದು ಒಳ್ಳೆ ಮಾವಿನ ಹಣ್ಣನ್ನು ಭಗವಂತನಿಗೆ ನೈವೇದ್ಯವಾಗಿ ಕೊಡುವಂಥದ್ದು, ಉಳಿದದನ್ನೆಲ್ಲ ಉಪಯೋಗಿಸುವಂಥದ್ದು. ಅಂದ್ರೆ ಸ್ವಲ್ಪ ಸ್ವಲ್ಪ ಭಗವಂತನಿಗೆ ಕೊಡ್ತಾ ಬರುವಂಥದ್ದು ಹೇಳಿ. ಇದು ಸಕಾಮ ಕರ್ಮಯೋಗ. ಇದು ಕೂಡ ಸಾಧ್ಯ ಆಗ್ಲಿಲ್ಲ ಅಂದ್ರೆ 4ನೇ ಹಂತದಲ್ಲಿ ಕೃಷ್ಣನು ನಿನ್ನ ಎಲ್ಲಾ ಕರ್ಮ ಫಲವನ್ನು ತ್ಯಾಗ ಮಾಡು ಎಂದು ಏಕೆ ಹೇಳುತ್ತಾನೆ? ಇದನ್ನು ನೀವು ಚಾಟ್ ನಲ್ಲಿ ಹಾಕ್ಬೋದು. ಕೃಷ್ಣನು ನಿನ್ನ ಎಲ್ಲಾ ಕರ್ಮ ಫಲವನ್ನು ತ್ಯಾಗ ಮಾಡು ಅಂತ ಯಾಕೆ ಹೇಳ್ತಾನೆ? ಶ್ರೇಯೋ ಕರ್ಮಫಲ ಹಾ ಹೇಳಿ. ಫಲವನ್ನ ಇಚ್ಛಿಸಿದ್ರೆ ನಾವು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ತೀವಿ ಮಾತಾಜಿ, ಅದಕ್ಕೆ ಅದನ್ನ ತ್ಯಾಗ ಮಾಡು ಅಂತ ಹೇಳ್ತೇವೆ. ಓಕೆ ಹೌದು, ಕರ್ಮ ಬಂಧನದಿಂದ ನಾವು ಪಾರಾಗ್ಬೇಕಾದ್ರೆ ನಮಗೆ ಒಂದೇ ಒಂದು ದಾರಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ನಮ್ಗೆ ಯಾವುದೇ ಬಂಧನ ಇರೋದಿಲ್ಲ. ಇಲ್ಲಾದ್ರೆ ಪ್ರತಿಯೊಂದು ಕರ್ಮಕ್ಕೆ ಬಂಧನ ಯಾವಾಗ ಆಗ್ತದೆ ಅಂತ ಹೇಳಿಲ್ಲ. ನಾವು ಈಗಾಗಲೇ ಡಿಸ್ಕಸ್ ಮಾಡಿದಾಗೆ, ಚರ್ಚೆ ಮಾಡಿದಾಗೆ, ಮಾತಿನಿಂದ ಕೂಡ ಕರ್ಮ ಬಂಧನ ಆಗುತ್ತೆ, ಮತ್ತೆ ನಾವು ನಮ್ಮ ಕೆಲಸದಿಂದ ಕೂಡ ಬಂಧನ ಆಗುತ್ತೆ. ಹಾಗಾಗಿ ಇದು ತುಂಬಾ, ಅದರಿಂದ ಪಾರಾಗ್ಬೇಕಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿಯೇ ಇರ್ಬೇಕು. ಎಸ್. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗ ಚಾಂತಿರನಂತರಂ. ಈಗ ಅದು ಕೂಡ ಆಗ್ಲಿಲ್ಲ. ಯಾವುದು ಹಿಂದೆ ಹೇಳಿರುವಂಥದ್ದು ಸಕಾಮ ಕರ್ಮಯೋಗ. ಹೌದು, ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನು ಜ್ಞಾನವನ್ನು ಗಳಿಸುವಂಥದ್ದು, ಭಗವಂತನ ಬಗ್ಗೆ ಜ್ಞಾನ. ನಾವು ಭೌತಿಕವಾದ ಜ್ಞಾನವನ್ನು ಗಳಿಸುವಂಥದ್ದಲ್ಲ. ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ, ಅಂದ್ರೆ ಸಕಾಮ ಕರ್ಮ ನಿನಗೆ ಸಾಧ್ಯವಾಗದೆ ಹೋದ್ರೆ ಅಂತ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವೂ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವೂ ಉತ್ತಮ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಸರಿ, ಧ್ಯಾನ ಅಂತ ಹೇಳಿದ್ರೆ ಈಗಾಗಲೇ ನೋಡಿದೀವಿ ನಾವು ಎಷ್ಟೆಲ್ಲ ಪ್ರಯತ್ನವನ್ನು ಮಾಡಬೇಕು ಧ್ಯಾನಕ್ಕೆ. ಸೊ ಜ್ಞಾನ ಬಹುನಾಂ ಜನ್ಮ ನಾಮಂತೆ ಜ್ಞಾನಮಾನಂ ಪ್ರಪದ್ಯತೆ. ಎಷ್ಟು ಜನ್ಮಗಳು ನಾವು ಈ ಒಂದು ಭಗವಂತನ ಬಗ್ಗೆ ತಿಳಿದುಕೊಳ್ಳಲು ಸ್ವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಕಡೆಯದಾಗಿ ಅವರಿಗೆ ಭಗವಂತನ ಬಗ್ಗೆ ತಿಳಿಯುವಂಥದ್ದು. ಸೊ ಈ ಜ್ಞಾನ ಧ್ಯಾನ ಇದಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ. ಯಾಕಂತ ಹೇಳಿದ್ರೆ ಇದರಿಂದ ಮನಃಶಾಂತಿ ಸಿಗುತ್ತೆ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಕರ್ಮಫಲ ತ್ಯಾಗದಲ್ಲಿ ನಾವು ಹೇಗೆ ಅರ್ಥೈಸ್ಬೋದು ಅಂದ್ರೆ, ಈಗ ವೇದ ಸಾಹಿತ್ಯದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಸೊ ಅವರಿಗೆ ಆಗಿ ಒಂದು ನಿಗದಿತವಾದ ಒಂದು ಕರ್ತವ್ಯಗಳಿರುತ್ತೆ. ಸೊ ಮನುಷ್ಯನು ಕರ್ಮಫಲವನ್ನು ತ್ಯಾಗ ಮಾಡೋದ್ರಿಂದ ಅಂದ್ರೆ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುದು ಒಂದು ಅರ್ಥ. ಒಳ್ಳೆಯ ಕೆಲಸ ಅಂತ ಹೇಳಿದ್ರೇನು? ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ. ಈಗ ಉದಾಹರಣೆಗೆ ಈ ಕೃಷ್ಣ ಪ್ರಜ್ಞೆಯ ಪ್ರಸಾರವನ್ನು ಕೈಗೊಳ್ತಾರೆ, ಅವ ಭಕ್ತರಿಗೆ ಸಹಾಯವನ್ನು ಮಾಡುವಂಥದ್ದು. ಹಾಗೆ ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದಕ್ಕೆ ಸಹಾಯ ಮಾಡುವಂಥದ್ದು. ಇದು ಒಳ್ಳೆ ಕೆಲಸ. ಉಳಿದದ್ದು ಒಳ್ಳೆ ಕೆಲಸ ಅಲ್ಲ. ಉಳಿದದ್ದು ಅದು ಬಂಧನಕ್ಕೆ ದಾರಿ ಆಗ್ತದೆ. ನಾವೇನು ಒಳ್ಳೇದು ಅಂತ ಇಷ್ಟವರೆಗೆ ತಿಳಿದಿರ್ತೇವೆ. ಆದ್ರೆ ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡ್ತೇವೆ ಅದು ಒಳ್ಳೆ ಕೆಲಸ. ಸನಾತನ ಗೋಸ್ವಾಮಿ ಯಾರು? ಸೊ ಎಲ್ಲರೂ ಅನ್ಮ್ಯೂಟ್ ಅಲ್ಲೇ ಇದ್ದೀರಾ, ಉತ್ತರವನ್ನು ಹೇಳ್ಬೋದು, ಇಲ್ಲ ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು. ಸನಾತನ ಗೋಸ್ವಾಮಿ ಯಾರು? ರೂಪ ಗೋಸ್ವಾಮಿಯವರ ಸಹೋದರ ಮಾತಾಡಿ. ಯಾರು?
ಯಾರ ರೂಪ ಸಹೋದರ? ಗೋಸ್ವಾಮಿಯವರ ಸಹೋದರ. ರೂಪ ಗೋಸ್ವಾಮಿ ಅವರ ಸಹೋದರ. ಓಕೆ. ಹಾ, ಅವರು 6 ಗೋಸ್ವಾಮಿಗಳಲ್ಲಿ ಒಬ್ಬರು, ಚೈತನ್ಯ ಮಹಾಪ್ರಭುಗಳ ಶಿಷ್ಯರು. ಶಿಷ್ಯರು. ಅವರು ಗೋಲೋಕದಲ್ಲಿ ಮಂಜರಿ ಆಗಿರ್ತಾರೆ. ಮಂಜರಿ ಸನಾತನ ಗೋಸ್ವಾಮಿ ರೂಪ ಗೋಸ್ವಾಮಿ ಅವರ ಅಣ್ಣ. ಇಲ್ಲಿ ಸನಾತನ ಗೋಸ್ವಾಮಿ ಅವರಲ್ಲಿ ತುಂಬಾ ಇದು ಇತ್ತು, ನಮ್ರತೆ ಇತ್ತು. ಇದನ್ನು ತಿಳಿಯೋಣ ಈಗ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಾ ಕರುಣ ಏವ ಚ ನಿರ್ಮಮೋ ನಿರಹಂಕಾರಃ ಸಮಾ ದುಃಖ ಸುಖ ಕ್ಷಮಿ ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ ಮಯಿ ಅರ್ಪಿತಾ ಮನೋಬುದ್ಧಿರ್ಯೋ ಮದ್ಭಕ್ತ ಸಮೇ ಪ್ರಿಯಾ. ಇಲ್ಲಿಂದ ಭಗವಂತ ಹೇಳ್ಕೊಂಡು ಹೋಗ್ತಾನೆ 13ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೆ ಯಾರೆಲ್ಲ ಅವನಿಗೆ ಪ್ರಿಯರಾಗಿರ್ತಾರೆ, ಅವರ ಗುಣಗಾನವನ್ನು ಅಂದ್ರೆ ಯಾರಲ್ಲಿ ಒಳ್ಳೊಳ್ಳೆಯ ಗುಣಗಳಿರ್ತಾರೆ ಅವರೆಲ್ಲ ಭಗವಂತನಿಗೆ ಪ್ರಿಯರಾಗಿರ್ತಾರೆ. ಈಗ ಮೊದಲಿಗೆ ಈಗ ಈ ರೀತಿಯಾದಂತ ಗುಣಗಳನ್ನು ಹೊಂದಿರೋರು ಭಗವಂತನಿಗೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢ ಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನೆಲೆಸಿರುವನೋ ಅಂತಹ ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಈ ರೀತಿ ಅಂದ್ರೆ ಇದನ್ನೆಲ್ಲ ನಾವು ಪ್ರಯತ್ನ ಪೂರ್ವಕವಾಗಿ ಅಳವಡಿಸಿಕೊಳ್ಳುವುದರ ಬದಲು ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಭಕ್ತರ ಸಂಘದಲ್ಲಿ ಇರ್ತೇವೆ, ನಮಗೆ ಅದು ಸ್ವಾಭಾವಿಕವಾಗಿಯೇ ಈ ಗುಣಗಳು ಬರುತ್ತೆ. ತುಂಬಾ ಸಮಯ ತಗೊಂಡ್ರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರೆ, ಭಕ್ತರ ಸಂಘದಲ್ಲಿ ಇದ್ರೆ ಈ ಗುಣಗಳು ಬಂದೇ ಬರುತ್ತೆ. ಅದಕ್ಕೆ ಹೇಳುವಂಥದ್ದು ಭಕ್ತರಾಗ್ಬೇಕು ಅಂತೇಳಿ. ಇಲ್ಲಿ ಇವರು ಸನಾತನ ಗೋಸ್ವಾಮಿ ಅವರು 5 ಭಾಷೆಗಳಲ್ಲಿ ಅವರು ಸ್ಕಾಲರ್ ಆಗಿರ್ತಾರೆ. ಪರ್ಷಿಯನ್, ಅರೇಬಿಕ್, ಸಂಸ್ಕೃತ, ಇಂಗ್ಲಿಷ್, ಹೀಗೆ ಅವರನ್ನು ಜನರು ಪಂಡಿತ ಅಂತ ಹೇಳ್ತಾರೆ. ಆದ್ರೆ ಅವರು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿಯಾಗಿ ಹೇಳುವಂಥದ್ದು, ಈ ಜನರೆಲ್ಲ ನನ್ನನ್ನು ಪಂಡಿತ ಪಂಡಿತ ಅಂತ ಹೇಳ್ತಾರೆ, ಬಟ್ ನನಗೆ ನಾನು ಯಾರು ಅಂತ ಗೊತ್ತಿಲ್ಲ. ಯಾಕೆ ಈ ಭೌತಿಕ ಕಷ್ಟಗಳಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ, ನಾನು ಯಾರು ಹೇಳಿ, ಕಿಯಾಮಿ ಅಂತ ಕೇಳ್ತಾರೆ ಅವರು. ಅಂದ್ರೆ ಆಗ ಚೈತನ್ಯ ಮಹಾಪ್ರಭುಗಳಿಗೆ ಅವರ ನಮ್ರತೆಯನ್ನು ನೋಡಿ ಅವರ ಹೃದಯವನ್ನು ಕರಗುತ್ತೆ. ಅಂದ್ರೆ ಅವರು ಗೆಲ್ತಾರೆ. ಯಾರು ಚೈತನ್ಯ ಮಹಾಪ್ರಭುಗಳ ಅಂದ್ರೆ ಅವರಿಗೆ ಸಂತೋಷ ಪಡಿಸ್ತಾರೆ ಅಂತ ಹೇಳಿ. ಅಂದ್ರೆ ಭಕ್ತ ಅಂದ್ರೆ ಹೀಗೆ ಸದಾ ಕ್ಷಮಿಸುವಂಥದ್ದು, ದೃಢ ಚಿತ್ತದಿಂದ ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಚಿತ್ರಕೇತು ಮಹಾರಾಜ ಯಾರು? ಈ ಕತೆ ಗೊತ್ತಿದ್ಯಾ ನಿಮಗೆ? ಚಿತ್ರಕೇತು ಮಹಾರಾಜ ನಾರದ ಮುನಿಗಳ ಶಿಷ್ಯರಾಗಿರ್ತಾರೆ. ಈಗ ನೋಡೋಣ ಅವರ ಬಗ್ಗೆ. ಯಸ್ಮಾನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯ ಸ ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ, ಆತನು ನನಗೆ ಬಹು ಪ್ರಿಯನಾಗುತ್ತಾನೆ. ಚಿತ್ರಕೇತು ಸ್ಟೋರಿ ಗೊತ್ತಾ ನಿಮಗೆ? ಒಮ್ಮೆ ಹೇಳಿ ಅಕ್ಕ. ಚಿತ್ರಕೇತು ಮಹಾರಾಜ್ ಅವರು ಒಮ್ಮೆ ಕೈಲಾಸಕ್ ಬಂದಿರ್ತಾರೆ. ಅವಾಗ ಪಾರ್ವತಿ ಶಿವನ್ ತೊಡೆ ಮೇಲೆ ಕುತ್ಕೊಂಡಿರ್ತಾಳೆ. ಆಗ ಆ ದೃಶ್ಯವನ್ನ ನೋಡಿ ಚಿತ್ರಕೇತು ನಗ್ಲಿಕ್ ಸ್ಟಾರ್ಟ್ ಮಾಡ್ತಾನೆ. ಆ ನಂತರ ಪಾರ್ವತಿಗೆ ಇದರಿಂದ ಸಿಟ್ಟು ಬಂದು ಅವಳು ಅವನಿಗೆ ಶಾಪವನ್ನ ಕೊಡ್ಲಿಕ್ಕೆ ಮುಂದಾಗ್ತಾಳೆ. ಅವಾಗ ಅವ್ನು ಹೇಳ್ತಾನೆ, ನೀವು ಏನಾದ್ರೂ ಶಾಪ ಕೊಡ್ರಿ, ಅದನ್ನ ನನಗೆ
ದೇವರ ಒಂದು ಸ್ಮರಣೆ ಮಾಡುವಂತ ಶಾಪವನ್ನು ಕೊಡ್ರಿ ಅಂತ ಕೇಳ್ಕೊತಾನ ಅವ್ನು. ಓಕೆ. ಕರೆಕ್ಟ್ ಮಾತಾಜಿ? ಸರಿ ಮಾತಾಜಿ. ಚಿತ್ರಕೇತು ಮಹಾರಾಜ ಹಾಗೆ ಒಂದು ಇಲ್ಲಿ ನೋಡ್ಬೋದು ನೀವು, ಅಂದ್ರೆ ಮೊದ್ಲೆಲ್ಲ ಅವರಿಗೆಲ್ಲ ಅವ್ರದೇ ಆದ ಒಂದು ವಿಮಾನ ಇರುತ್ತೆ, ಆ ಪುಷ್ಪಕ ವಿಮಾನದಲ್ಲಿ ಬರ್ತಾ ಇದ್ದ ಅವನು ಈ ರೀತಿಯಾಗಿ ಇಲ್ಲಿ ಶಿವ ಭಾಗವತಂ ಪ್ರವಚನ ಮಾಡ್ತಾ ಇದ್ದ. ಅದು ಹೇಗೆ ಅಂದ್ರೆ ಪಾರ್ವತಿಯನ್ನು ತೊಡೆ ಮೇಲೆ ಕುಳಿಸ್ಕೊಂಡು. ಸೊ ಇಲ್ಲಿ ಚಿತ್ರಕೇತು ರಾಜ ನೆಗಾಡೋದು ಯಾಕಂತ ಹೇಳಿದ್ರೆ ಇಲ್ಲಿ ಶಿವನಿಗೆ ಯಾವುದೇ ಆದ ಒಂದು ಭಾವನೆ ಇರೋದಿಲ್ಲ, ಆದ್ರೆ ಜನರು ಅದನ್ನು ತಪ್ಪಾಗಿ ಅರ್ಥೈಸಬಾರ್ದು, ಈ ರೀತಿಯಾಗಿ ತೊಡೆ ಮೇಲೆ ಕುಳಿಸ್ಕೊಂಡು ಭಾಗವತಂ ಹೇಳುವಂಥದ್ದು. ಇಲ್ಲೆಲ್ಲ ನೋಡ್ಬೋದು ನೀವು, ಎಲ್ಲಾ ಮಹರ್ಷಿಗಳು ಎಲ್ಲರೂ ಕೂಡ ಕೂತ್ಕೊಂಡು ಕೇಳ್ತಾ ಇದ್ದಾರೆ, ನಾರದ ಮುನಿಗಳು ಕೂಡ ಇದ್ದಾರೆ, ಕೇಳ್ತಾ ಇದ್ದಾರೆ ಭಾಗವತಂ ಪ್ರವಚನವನ್ನು. ಸೊ ಅದಕ್ಕೆ ಅವನು ಹೇಳುವಂಥದ್ದು, ಇದು ಜನರಿಗೆ ತಪ್ಪು ಮಾಹಿತಿ ಕೊಟ್ಟಾಗೆ ಆಗ್ತದೆ ಅಂತ. ಅದಕ್ಕೆ ಪಾರ್ವತಿ ಅಂದ್ರೆ ಸ್ವಲ್ಪ ಸಿಟ್ಟಿನಿಂದ ಹೇಳ್ತಾಳೆ, ನೀನ್ ಯಾರು, ನೀನು ಬ್ರಹ್ಮನ, ನೀನ್ ಬ್ರಹ್ಮನಿಗಿಂತ ದೊಡ್ಡವನ ನಮ್ಗೆ ಹೇಳೋದಕ್ಕೆ ಅಂತ ಹೇಳಿ, ನೀನು ರಾಕ್ಷಸನಾಗು ಅಂತ ಶಾಪ ಕೊಟ್ಬಿಡ್ತಾಳೆ. ಆಗ ಚಿತ್ರಕೇತು ಮಹಾರಾಜ ಏನ್ ಮಾಡ್ತಾನೆ, ಅವನು ಬಂದು ಪಾರ್ವತಿಗೆ ಅಂದ್ರೆ ನಮಸ್ಕಾರ ಮಾಡಿ ಹೇಳ್ತಾನೆ, ತಾಯಿ ನಾನು ಸ್ವೀಕರಿಸ್ತೇನೆ ಅಂತ. ಅಂದ್ರೆ ಅವನು ಶುದ್ಧ ಭಕ್ತನಾಗಿರ್ತಾನೆ, ಅವನಿಗೆ ಆ ಒಂದು ಶಾಪವನ್ನು ಮಾಡ್ಬೋದಿತ್ತು, ಇಲ್ಲದಾಗೆ ಅದಕ್ಕೆ ವ್ಯವಸ್ಥೆ ಮಾಡ್ಬೋದಿತ್ತು, ಆದ್ರೆ ಅವನು ಹಾಗೆ ಮಾಡೋದಿಲ್ಲ. ಸರಿ ತಾಯಿ ನಾನು ಸ್ವೀಕರಿಸ್ತೇನೆ ಅಂತ ಹೇಳಿ ಒಪ್ಪಿಕೊಳ್ತಾನೆ. ಮತ್ತೆ ಅವನು ರಾಕ್ಷಸನಾಗುವಂಥದ್ದು, ಧೃತರಾಷ್ಟ್ರ ಹೌದು ರಾಕ್ಷಸನಾಗ್ತಾನೆ. ಆ ಇಂದ್ರನ ಜೊತೆ ಯುದ್ಧ ಆಗುತ್ತೆ. ಅಂದ್ರೆ ಇಂದ್ರನಿಗೆ ಇವನೇ ಹೇಳ್ತಾನೆ ಧೃತರಾಷ್ಟ್ರನೇ, ನಿನಗೆ ನೋಡಲ್ಲಿ ವಜ್ರಾಯುಧ ಇದೆ, ಅದರಿಂದ ನೀನು ನನ್ನನ್ನ ಸಾಯಿಸ್ಬೋದು ಅಂತೇಳಿ. ಯಾಕಂದ್ರೆ ಧೃತರಾಷ್ಟ್ರನಿಗೆ ಅವನ್ ರಾಕ್ಷಸನಾಗಿದ್ರು ಕೂಡ ಅವನಿಗೆ ಭಗವಂತನ ಬಗ್ಗೆನೇ ಸ್ಮರಣೆ ಇರುತ್ತೆ. ಹಾಗಾಗಿ ಅವನು ಇಂದ್ರನಿಗೆ ಹೇಳುವಂಥದ್ದು, ನೋಡು ಅಲ್ಲಿದೆ ಸಾಯಿಸು, ಅಂದ್ರೆ ಆ ರೀತಿಯಾಗಿ ಇಂದ್ರ ಕೊಲ್ಲುವಂಥದ್ದು. ಆದ್ರೆ ಇಲ್ಲಿ ಧೃತರಾಷ್ಟ್ರ ಏನಂತ ಹೇಳಿದ್ರೆ ಅವನು ಸೋತು ಗೆಲ್ತಾನೆ, ಯಾಕಂದ್ರೆ ಅವನು ಭಗವಂತನ ಬಳಿಗೆ ಹೋಗ್ತಾನೆ, ಆದ್ರೆ ಇಂದ್ರ ಗೆದ್ದು ಸೋಲ್ತಾನೆ ಅಂತೇಳಿ, ಯಾಕಂದ್ರೆ ಅವನು ಅಲ್ಲೇ ಇರ್ತಾನೆ ಅಂತೇಳಿ. ಹಾಗಾಗಿ ಭಕ್ತರು ಯಾರೂ ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ. ಈಗ ಪಾರ್ವತಿಗೆ ಸಿಟ್ಟು ಬಂತು, ಆದ್ರೆ ಚಿತ್ರಕೇತುಗೆ ಅದನ್ನ ಸ್ವೀಕರಿಸುವಂಥದ್ದು, ಅದಕ್ಕೇನು ಪ್ರತಿಕ್ರಿಯೆಯಾಗಿ ಅಂದ್ರೆ ಸಿಟ್ಟು ಬರೋದಿಲ್ಲ. ಅಲ್ಲಿ ಶಿವ ಹೇಳ್ತಾನೆ ಪಾರ್ವತಿಗೆ, ನೋಡು ಅವನನ್ನು ಎಷ್ಟು ಭಕ್ತ, ಅಂದ್ರೆ ಆ ಭಕ್ತನನ್ನು ನೋಡು ಎಷ್ಟು ನಮ್ರತೆಯಿಂದ ಇದ್ದಾನೆ, ಅಂದ್ರೆ ಯಾವುದೇ ಒಂದು ಉದ್ವೇಗಕ್ಕೆ ಒಳಗಾಗ್ಲಿಲ್ಲ ಅಂತೇಳಿ. ನೀನು ಅವರಿಗೆ ಯಾಕೆ ಶಾಪ ಕೊಟ್ಟೆ ಅಂತ ಮತ್ತೆ ಶಿವ ಹೇಳ್ತಾನೆ. ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ. ಇವ್ರ ಬಗ್ಗೆ ಗೊತ್ತಾ ನಿಮಗೆ? ಬಿಲ್ವಮಂಗಳ ಠಾಕೂರ್ ಮಾತಾಜಿ. ಎಸ್ ಮಾತಾಜಿ. ಸೊ ಈ ಕತೆ ಗೊತ್ತಿದ್ಯಾ? ಎಸ್ ಮಾತಾಜಿ. 10 ನಿಮಿಷ ಇದನ್ನು ಓದಿ ಬಿಡ್ತೇನೆ. ಅನಾಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತಾವ್ಯತಾ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹು ಪ್ರಿಯನಾದವನು. ಈಗ ಹೇಳಿ ಬಿಲ್ವಮಂಗಲ್ ಠಾಕೂರ್ ಅವರ ಕತೆ. ಮಾತಾಜಿ ಇವರು ಒಬ್ನೇ ಮಗ ಆಗಿರ್ತಾರೆ. ತಂದೆ ಇವರಿಗೆ ಒಬ್ಬಳ ನರ್ತಕಿ ಜೊತೆ ಮೋಹ ಆಗಿರುತ್ತೆ ಮಾತಾಜಿ. ಆಮೇಲೆ ಆ ನರ್ತಕಿಯನ್ನ ಕಾಣಲು ಅವರು ತಂದೆಯ ಒಂದು ಶ್ರಾದ್ದ ಕೂಡ ಮಾಡೋದಿಲ್ಲ. ಸೊ ತುಂಬಾ ಮಳೆ ಎಲ್ಲ ಬರ್ತಾ ಇರುತ್ತೆ, ನದಿ ತುಂಬಿ ಹರಿತಾ ಇರುತ್ತೆ. ಒಂದು ಶವದ ಮೇಲೆ ಕಾಲಿಟ್ಕೊಂಡು ಅವಳನ್ನ ನೋಡೋ ಒಂದು ಹಂಬಲದಲ್ಲಿ ಆ ಶವದ ಮೇಲೆ ಕಾಲಿಟ್ಕೊಂಡು ನದಿ ದಾಟ್ತಾರೆ. ಆಮೇಲೆ ಅವಳ ಮನೆಗ್ ಮುಟ್ತಾರೆ, ಆಮೇಲೆ ಗೇಟ್ ಹಾಕಿರ್ತಾರೆ. ಸೊ ಅವರು ಒಂದು ಹಗ್ಗ ಅಂತ ತಿಳ್ಕೊಂಡು ಮೇಲೆ ಕಂಪೌಂಡ್ ಮೇಲೆ ಹತ್ತಿ ಹೋಗ್ತಾರೆ, ಅದು ಹಾವಿರುತ್ತೆ ಮಾತಾಜಿ. ಸೊ ಅವಾಗ ಆ ನರ್ತಕಿ ಚಿಂತಾಮಣಿ ಅಂತ ಇರುತ್ತೆ ಅವಳ ಹೆಸರು. ಅವಳು ಅಂತಾಳೆ, ನೀವು ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ವ್ಯಾಮೋಹ ನೀವು ಭಗವಂತನ ಮೇಲೆ ಇಟ್ಟಿದ್ರೆ ಭಗವಂತನೇ ಸಿಕ್ತಿದ್ನೇನು ಅಂತ ಹೇಳ್ತಾರೆ. ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರ ಅಲ್ಲಿಂದ ವೃಂದಾವನಕ್ಕೆ ಹೋಗ್ತಾರೆ ಮಾತಾಜಿ. ಸೊ ದಾರಿಯಲ್ಲಿ ಹೋಗ್ಬೇಕಾದಾಗ ಮತ್ತೆ ಅವರಿಗೆ
ಮತ್ತೆ ಒಂದು ಹೆಣ್ಣಿನ ಮೇಲೆ ವ್ಯಾಮೋಹ ಆಗುತ್ತೆ. ಅವಳನ್ನ ತಾಯಿ ಅಂತ ಸ್ವೀಕಾರ ಮಾಡ್ಬಿಟ್ಟು ಅವಳ ಕಡೆಯಿಂದಾನೇ ಆ ಪಿನ್ನನ್ನ ತಗೊಂಡ್ಬಿಟ್ಟು ಕಣ್ಣಿಗೆ ಚುಚ್ಕೊಳ್ತಾರೆ, ಅಂಧರಾಗ್ತಾರೆ. ಮುಂದೆ ಕೃಷ್ಣನೇ ಅವರಿಗೆ ಬೃಂದಾವನದಲ್ಲಿ ಸೇವೆಯನ್ನು ಮಾಡ್ತಾರೆ ಮಾತಾಜಿ. ಅವರು ತುಂಬಾ ಶುದ್ಧ ಭಕ್ತರು. ಅವರು ತುಂಬಾ ಕೃಷ್ಣನ ತುಂಬಾ ಗೀತೆಗಳನ್ನ ಹೇಳಿದ್ದಾರೆ. ಇಷ್ಟು ಹೌದು. ಗೊತ್ತಿದೆ. ಅವರು ಕೀರ್ತನೆ ಮಾಡ್ತಾ ಇರ್ತಾರೆ, ಅಂದ್ರೆ ಭಜನನ್ನು ಹೇಳ್ತಾ ಇರ್ತಾರೆ. ಅದರಿಂದ ಕೃಷ್ಣ ತುಂಬಾ ಖುಷಿಯಿಂದ, ಅಂದ್ರೆ ಸಂತೋಷ ಆಗುತ್ತೆ ಕೃಷ್ಣನಿಗೆ. ಹಾಗಾಗಿ ಕೃಷ್ಣನೇ ಬಂದು ಈಗ ಈ ರೀತಿಯಾಗಿ ಕುತ್ಕೊಂಡು ನೋಡ್ತಾ ಇದ್ದಾನೆ. ಹಾಗೆ ಅವರು ಮುಂದೆ ಈ ಕೃಷ್ಣನ ಮಂದಿರದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಬಣ್ಣದ ಒಂದು ಉಡುಗೆಗಳನ್ನು ಭಗವಂತನಿಗೆ ಹಾಕ್ತಾ ಇರ್ತಾರೆ, ಡ್ರೆಸ್ ಹಾಕ್ತಾ ಇರ್ತಾರೆ. ಸೊ ಅದನ್ನ ಅವರು ಹೇಳ್ತಾ ಇದ್ರಂತೆ. ಆಗ ಒಮ್ಮೆ ಪೂಜಾರಿ ಏನ್ ಮಾಡ್ತಾನೆ ಅಂದ್ರೆ, ಒಂದ್ಸಲ ಎಲೆಯಿಂದ ಮುಚ್ಚಿ ಬಿಡ್ತಾನೆ, ಬಟ್ಟೆ ಹಾಕೋದಿಲ್ಲ. ಆವಾಗ ಇವ್ರು ಹೇಳ್ತಾರಂತೆ, ಏನಾಗಿದೆ ಇವತ್ತು ಭಗವಂತನಿಗೆ ಈ ರೀತಿ ಮಾಡಿದ್ದು, ಬಟ್ಟೆಯನ್ನು ಅಂದ್ರೆ ವಸ್ತ್ರಾಲಂಕಾರ ಮಾಡಿಲ್ಲ ಅಂತ ಹೇಳಿ. ಆಗ ಪೂಜಾರಿಗೆ ಇವರು ಈ ಭೌತಿಕ ಕಣ್ಣಿನಿಂದ ನೋಡ್ತಾ ಇಲ್ಲ, ಅವರು ಆಧ್ಯಾತ್ಮಿಕ ಕಣ್ಣಿನಿಂದ ನೋಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಅಡ್ಡ ಬೀಳುವಂಥದ್ದು ಆ ಪೂಜಾರಿ. ಅಷ್ಟು ಒಂದು ಭಕ್ತಿಯಲ್ಲಿ ಇರ್ತಾರೆ ಅವರು. ಚೌರಾಷ್ಟ್ರಕಮನ್ನ ಇವರು ಚೌರಾಷ್ಟ್ರಕಮನ್ ಕೂಡ ಇವರೇ ಹೇಳಿರುವಂತ. ಅವರಷ್ಟು ಭಜನೆ ಮಾಡ್ತಾ ಇರ್ತಾರೆ, ಅಷ್ಟು ಭಗವಂತನ ಗುಣಗಾನವನ್ನು ಮಾಡ್ತಿರ್ತಾರೆ. ಚಿಂತೆ ಇಲ್ಲದ ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹು ಪ್ರಿಯನು. ಎಲ್ಲಿರುವ ವ್ಯಕ್ತಿ ಯಾರು, ಅವನು ಯಾವ ಗುಣಗಳನ್ನು ತೋರಿಸಿದನು? ಬೇರೆಯವರು ಕೂಡ ಹೇಳ್ಬೋದು. ಭಕ್ತ ಪ್ರಹ್ಲಾದ. ಹಾ, ಭಕ್ತ ಪ್ರಹ್ಲಾದ. ಓಕೆ. ಸೊ ಭಕ್ತ ಪ್ರಹ್ಲಾದ ಏನು? ಪ್ರಹ್ಲಾದನಲ್ಲಿ ಯಾವ ಗುಣ ನಾವು ನೋಡುವಂಥದ್ದು? ಸದಾಕಾಲ ಮಾಡುವಂಥದ್ದು. ಹಾ, ಸದಾಕಾಲ ಹರಿಯನ್ನು ನೆನೆಸ್ಬೋದು, ಹರಿನಾಮ ಸ್ಮರಣೆ ಮಾಡುವಂಥದ್ದು. ಮತ್ತೆ ಇನ್ನೊಂದು ಏನ್ ಮಾಡ್ತಾ ಇದ್ದಾನೆ ಅವನಲ್ಲಿ? ತಾಳ್ಮೆ, ಆ ಸಹಿಷ್ಣುತೆ ಅಲ್ವಾ? ತಂದೆ ಎಷ್ಟೇ ಹಿಂಸೆ ಮಾಡಿದ್ರು ಕೂಡ, ಎಲ್ಲ ಯಾವ ರೀತಿಯಲ್ಲಿ ಹಿಂಸೆ ಮಾಡಿದ್ರು ಕೂಡ ಪ್ರಹ್ಲಾದ ಏನ್ ಮಾಡ್ತಾನೆ, ಅದನ್ನೆಲ್ಲ ಸಹಿಸಿಕೊಳ್ತಾನೆ. ಏನಿದು ಬರ್ತಾ ಇಲ್ಲ. ಬಂತು. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯಃ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹು ಪ್ರಿಯನಾದವನು. ಸೊ ಯಾವುದಕ್ಕೆ ಕೂಡ ವಿಚಲಿತರಾಗುವುದಿಲ್ಲ, ಸ್ಥಿತಪ್ರಜ್ಞಾ ಅಂತ ಹೇಳ್ತಾರೆ. ಈಗ ನೀವು 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳು ಹೇಗೆ ಏನು ಅಂತ ತಿಳಿದುಕೊಂಡ್ರಿ. ಅಂದ್ರೆ ಅದಕ್ಕೆ ಪ್ರಹ್ಲಾದನ ಉದಾಹರಣೆ ತಗೊಳ್ತಾರೆ. ಅಂದ್ರೆ ಸುಖ ಬರಲಿ, ದುಃಖ ಬರಲಿ, ಸಂತೋಷ ಇರಲಿ, ಏನಿದ್ರು ಕೂಡ ಅದನ್ನ ಸಮವಾಗಿ ಸ್ವೀಕರಿಸುವಂಥದ್ದು, ಯಾವುದಕ್ಕೂ ಕೂಡ ವಿಚಲಿತರಾಗುವುದಿಲ್ಲ. ನಿಮ್ಗೆ ಇದು ಕತೆ ಗೊತ್ತಿದೆ, ಆನೆಯಿಂದ ತುಳಿಸುವಂಥದ್ದು, ಹಾವಿನಿಂದ ಕಚ್ಚಿಸುವಂಥದ್ದು, ಅಂದ್ರೆ ಬೆಟ್ಟದಿಂದ ಕೆಳಗೆ ಹಾಕುವಂಥದ್ದು. ಹೀಗೆ ನಾನಾ ವಿಧವಾದ ಕಷ್ಟವನ್ನು ತಂದೆ ಹಿರಣ್ಯಕಶಿಪು ಕೊಡುವಂಥದ್ದು. ಯಾಕೆಂದ್ರೆ ಇವನು ಸದಾ ಹರಿನಾಮ ಸ್ಮರಣೆ ಮಾಡ್ತಾ ಇರ್ತಾನೆ, ಆದ್ರೆ ಹಿರಣ್ಯಕಶಿಪು ಹರಿದ್ವೇಷಿ ಆಗಿರ್ತಾನೆ. ಅವನಿಗೆ ಪ್ರಹ್ಲಾದನನ್ನು ತನ್ನ ದಾರಿಗೆ ತರಬೇಕು ಅಂತ ಅವನು ಪ್ರಯತ್ನ ಮಾಡ್ತಾನೆ. ಆದ್ರೆ ಪ್ರಹ್ಲಾದ ಅವನು ನಿರಂತರ ಭಗವಂತನ ಸ್ಮರಣೆಯಲ್ಲಿರ್ತಾನೆ, ಭಗವಂತ ಅವನನ್ನು ಕಾಪಾಡ್ತಾ ಇರ್ತಾನೆ. ಹಂಗೆ ಈ ಚಿತ್ರದಲ್ಲಿನ ವ್ಯಕ್ತಿಯನ್ನು ಗುರುತಿಸಿ ಮತ್ತು ಅವನು ತೋರಿದ ಗುಣಗಳನ್ನು ಹೆಸರಿಸಿ. ಭಕ್ತ ಅಂಬರೀಷ. ಅಂಬರೀಷ್ ಮಹಾರಾಜರು. ಇವರಲ್ಲಿ ಯಾವ ಗುಣವನ್ನು ನೀವು ಗುರುತಿಸಬಹುದು? ಹರಿಯನ್ನ ಇದ್ ಮಾಡ್ತಾ ಇರ್ತಾರೆ. ಅಂದ್ರೆ ಭಜನೆ ಮಾಡೋದು, ಸಂಕೀರ್ತನೆ ಮಾಡೋದು, ಸೇವೆ ಮಾಡುವುದು, ದೇವರ ಪೂಜೆಯನ್ನ ಮಾಡುವಂತದ್ದು, ಅವಯವ. ಯಾರು ಹೇಳಿದ್ದು?
ಮಾತಾಜಿ ಮತ್ಪರಹ. ಮತ್ಪರಹ. ಓಕೆ, ಈಗ ನೋಡೋಣ. ಸಮಾಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಾಸಂಗಾ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ ಶೀತೋಷ್ಣಗಳಲ್ಲಿ ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಎಲ್ಲಾ ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು, ನನಗೆ ಬಹು ಪ್ರಿಯನಾದವನು. ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನೆಂದ್ರೆ, ಅವತ್ತು ಏನೇ ತಪ್ಪಿಲ್ಲದಿದ್ರೂ ಕೂಡ ದುರ್ವಾಸ ಮುನಿಗಳು ಆ ಶಾಪವನ್ನು ಕೊಡುವಂಥದ್ದು, ಆ ರಾಕ್ಷಸನನ್ನು ಸೃಷ್ಟಿಸಿ ನಿಂದಿಸಿ ರಾಕ್ಷಸನನ್ನು ಸೃಷ್ಟಿಸಿ ಆ ಅಂಬರೀಷ್ ಮಹಾರಾಜನನ್ನು ಕೊಲ್ಲೋದಕ್ಕೆ ಮುಂದಾದಾಗ ಅದನ್ನ ಸಹಿಸಿಕೊಳ್ಳುವಂಥದ್ದು. ಅಂದ್ರೆ ಮಾನ ಅಪಮಾನ ಏನೇ ಇರ್ಲಿ, ಶೀತ ಉಷ್ಣ ಕೀರ್ತಿ ಅಪಕೀರ್ತಿ ಎಲ್ಲವನ್ನು ಕೂಡ ಸಮಚಿತ್ತದಿಂದ ಇದ್ ಮಾಡುವಂಥದ್ದು. ಹಾಗೆ ನಿಮ್ಗೆ ಕತೆ ಗೊತ್ತಿದೆ ಅಲ್ವಾ, ನಂತರ ಹೇಗೆ ಅಲ್ಲಿದ್ದ ಸುದರ್ಶನ ಚಕ್ರ ಆ ದುರ್ವಾಸ ಮುನಿಯನ್ನು ಅಟ್ಟಿಸಿಕೊಂಡು ಹೋಗುವಂಥದ್ದು. ದುರ್ವಾಸ ಮುನಿಯಾಗ ಹೋಗ್ತಾರೆ, ಬ್ರಹ್ಮನ ಬಳಿಗೆ ಹೋಗುವಂಥದ್ದು, ಹಾಗೆ ಶಿವನ ಬಳಿಗೆ ಹೋಗುವಂಥದ್ದು. ಆಗೆಲ್ಲ ಅವ್ರು ಹೇಳ್ತಾರೆ, ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಮತ್ತೆ ಯಾಕೆ ಶುದ್ಧ ಭಕ್ತನ ಮೇಲೆ ನೀವು ಈ ಶಾಪವನ್ನು ಕೊಟ್ಟಿದ್ದು ಅಂತ. ಮತ್ತು ಭಗವಂತನ ಬಳಿ ಹೋದಾಗ್ಲೂ ಕೂಡ ಹೇಳ್ತಾನೆ, ನನ್ಗೆ ಏನಾದ್ರು ಮಾಡಿದ್ರೆ ನಾನು ಕ್ಷಮಿಸ್ತೇನೆ, ಆದ್ರೆ ನನ್ನ ಭಕ್ತನಿಗೆ ಹಿಂಗ್ ಮಾಡಿ ಈ ರೀತಿಯಾಗಿ ಅಪಮಾನ ಮಾಡಿದ್ಯಾ, ಸೊ ನೀನು ನಾನು ಕ್ಷಮಿಸಕ್ಕಾಗಲ್ಲ, ನೀನು ಅವನ ಬಳಿಯೇ ಭಕ್ತನ ಬಳಿಗೆ ಹೋಗಿ ಕ್ಷಮೆಯನ್ನು ಕೇಳಬೇಕು ಅಂತೇಳಿ. ಮತ್ತೆ ದುರ್ವಾಸ ಮುನಿ ಬಂದು ಅಂಬರೀಷ್ ಮಹಾರಾಜರಿಗೆ ನಮಸ್ಕಾರ ಮಾಡುವಂಥದ್ದು, ಶರಣಾಗುವಂಥದ್ದು. ಆವಾಗ ಅಂಬರೀಷ್ ಮಹಾರಾಜರು ಪ್ರಾರ್ಥನೆ ಮಾಡ್ತಾರೆ, ನಾನೇನಾದ್ರೂ ಒಳ್ಳೇದು ಮಾಡಿದ್ರೆ ಇವರಿಗೆ ಮಾಡಿದ್ದಲ್ಲಿ ಇವರನ್ನು ಕ್ಷಮಿಸು ಅಂತ. ಮತ್ತೆ ಸುದರ್ಶನ ಚಕ್ರ ಹೋಗಿ ಅದರ ಜಾಗದಲ್ಲಿ ನಿಂತು ಬಿಡುತ್ತೆ. ಹಾಗೆ ನಿಮ್ಗೆ ಕತೆ ಗೊತ್ತಿದೆ, ಹೇಗೆ ಅಂಬರೀಷ್ ಮಹಾರಾಜರು ಆ ಒಂದು ಏಕಾದಶಿ ದಿನ ನಿರ್ಜಲ ಉಪವಾಸ ಮಾಡ್ತಿರ್ತಾರೆ, ಅಂದ್ರೆ ಒಂದು ಬಟ್ಟು ನೀರನ್ನು ಕುಡ್ದಿರೋದಿಲ್ಲ. ಮತ್ತೆ ಮರುದಿವಸ ದ್ವಾದಶಿಯಂದು ಏಕಾದಶಿ ಉಪವಾಸ ಮಾಡಿದ ದ್ವಾದಶಿ ದಿನದಂದು ಆ ಸಮಯಕ್ಕೆ ಸರಿಯಾಗಿ ಆ ಉಪವಾಸವನ್ನು ಬ್ರೇಕ್ ಮಾಡ್ಬೇಕು, ಅಂದ್ರೆ ಆ ಸಮಯ ಬಂದಾಗ ನೀರನ್ನು ಸೇವಿಸ್ಬೇಕು. ಆದ್ರೆ ದುರ್ವಾಸ ಮುನಿಗಳು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಅಂದ್ರೆ ಇಲ್ಲಿ ಅಂಬರೀಷ್ ಮಹಾರಾಜರ ಕೀರ್ತಿ ಎಲ್ಲೆಡೆ ಹರಡಿರುತ್ತೆ. ಸೊ ಅದನ್ನು ಒಂದು ಸಹಿಸಲಾಗ್ಲಿಲ್ಲ. ಸೊ ಹಾಗೆ ಬಂದು ದುರ್ವಾಸ ಮುನಿಗಳು ಅಂತ ಕೂಡ ಹೇಳ್ತಾರೆ. ಹಾಗೆ ಬಂದು ಪರೀಕ್ಷೆ ಮಾಡುವಂಥದ್ದು. ಅಂದ್ರೆ ಇವ್ರು ಹೇಳ್ತಾರೆ, ನಾನು ನದಿ ತೀರಕ್ಕೆ ಹೋಗಿ ಬರ್ತೇನೆ ಅಂತೇಳಿ, ಆದ್ರೆ ಬೇಕಂತಲೇ ಅವರು ಆ ಸಮಯ ಬರೋದಿಲ್ಲ ಆ ಸಮಯಕ್ಕೆ ಸರಿಯಾಗಿ. ಇವ್ರು ಏನ್ ಮಾಡ್ತಾರೆ, ಆ ಸಮಯ ಮೀರಿ ಹೋಯ್ತಲ್ಲ, ಏಕಾದಶಿ ಉಪವಾಸ ಮಾಡಿದ್ರೆ ಆ ಸಮಯಕ್ಕೆ ಸರಿಯಾಗಿ ಅವರು ನೀರನ್ನು ಸ್ವೀಕರಿಸ್ಬೇಕು, ನೀರನ್ನು ಮತ್ತೆ ನಿರ್ಜಲ ಮಾಡಿದವರು ನೀರನ್ನು ಸ್ವೀಕರಿಸ್ಬೇಕು. ಸೊ ಅವರು ಜಸ್ಟ್ ಒಂದು ನೀರನ್ನು ಕುಡಿಯುವಂಥದ್ದು. ಆಗ ಅಲ್ಲಿ ದುರ್ವಾಸ ಮುನಿ ಪ್ರತ್ಯಕ್ಷ ಆಗುವಂಥದ್ದು, ಅವರಿಗೆ ಸಿಟ್ಟು ಬರುವಂಥದ್ದು. ಅಂದ್ರೆ ಈ ಅತಿಥಿ ಸತ್ಕಾರ ಮಾಡಿಲ್ಲ, ದ್ರೋಹ ಮಾಡಿದ್ಯಾ ಅಂತೇಳಿ ನಿಂದಿಸುವಂಥದ್ದು. ಇದು ನಿಮಗೆ ಗೊತ್ತಿದೆ ಮತ್ತೆ ಮುಂದೆ ಏನಾಯ್ತು ಅಂತೇಳಿ. ಹೀಗೆ ಈಗ ಇವರು ಅಂಬರೀಷ್ ಮಹಾರಾಜರು ಅವರ ಇಂದ್ರಿಯಗಳನ್ನು ಭಗವಂತನ ಸೇವೆಗಾಗಿ ಇರುವಂಥದ್ದು. ಸವೈ ಮನ ಪದಾರವಿಂದ ಇರೋರು ಅಂತ ಹೇಳಿದ್ರೆ ಇಂದ್ರಿಯಗಳಿಂದ ಭಗವಂತನ ಸೇವೆಯನ್ನು ಮಾಡುವಂಥದ್ದು. ಮತ್ತೆ ಅವರೆಲ್ಲಾ ಪತ್ನಿಯರಿಗೆ ಕೃಷ್ಣನ ಮಂದಿರವನ್ನು ಕಟ್ಟಿಕೊಡುವಂಥದ್ದು, ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಎಲ್ಲರಿಗೂ ಕೊಡುವಂಥದ್ದು. ಇದು ಈ ರೀತಿಯಾಗಿ ಅವರು ಸದಾ ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ರು. ಏತು ಧರ್ಮ್ಯಾಮೃತಾಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾಧಾನ ಮತ್ಪರಮಾ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಃ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಬಹು ಪ್ರಿಯರು. ಸೊ ಇಲ್ಲಿ ಬಹು ಬಹು ಪ್ರಿಯರು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸೊ ಇಲ್ಲಿರುವ ವ್ಯಕ್ತಿ ಯಾರು, ಅವನು ಯಾವ ಗುಣಗಳನ್ನು ತೋರಿಸಿದನು.
ಸುಧಾಮ. ಕುಚೇಲ ಮಾತಾಜಿ. ಸುಧಾಮ. ಹ್ಮ್. ಸುಧಾಮನಲ್ಲಿದ್ದ ಗುಣಗಳು ತನ್ನ ಯಾವುದು? ಅಂದ್ರೆ ತನ್ನದು ಸಮಸ್ಯೆಯನ್ನು ಹೇಳ್ಕೊಳ್ಳಿಲ್ಲ ಮಾತಾಜಿ ಕೃಷ್ಣನ್ ಕಡೆ, ಹಾ, ಭಗವಂತನ ಕಡೆ. ಭಗವಂತನ ಬಳಿ ಯಾವುದೇ ಸಮಸ್ಯೆಯನ್ನು ಹೇಳಿಕೊಳ್ಳೋದಿಲ್ಲ, ಭಗವಂತನ ನೋಡ್ಲಿಕ್ಕೋಸ್ಕರ ಹೋಗುವಂಥದ್ದು. ಒಮ್ಮೆ ನಾನು ನನ್ನ ಗೆಳೆಯನನ್ನು ನೋಡಿ ಬರ್ತೇನೆ ಅಂತ ಹೇಳಿ. ಸುಧಾಮ ಮತ್ತೆ ಕೃಷ್ಣ ಅಂದ್ರೆ ಅವರು ಗುರುಕುಲದಲ್ಲಿ ಆ ವಿದ್ಯಾಭ್ಯಾಸ ಮಾಡುವಾಗ ಏನಾಗುತ್ತೆ, ಅಲ್ಲಿ ಅವರು ಗುರುವಿನ ಪತ್ನಿ ಗುರುಮಾತೆ ಅವರು ಒಂದಿಷ್ಟು ಅವಲಕ್ಕಿಯನ್ನು ಕೊಟ್ಟಿರ್ತಾರಂತೆ. ಸೊ ಅದು ಸಾಕಾಗುದಿಲ್ಲ ಅಂತೇಳಿ ಸುಧಾಮ ಅದನ್ನ ಹಾಗೆ ಬಚ್ಚಿಟ್ಕೊಂಡಿರ್ತಾನೆ. ಕೃಷ್ಣ ಮಲಗಿರ್ಬೇಕಾದ್ರೆ ಒಂದ್ ಸ್ವಲ್ಪ ತಿನ್ಬಿಡ್ತಾನೆ. ಮತ್ತೆ ಕೃಷ್ಣ ಬಂದು ಕೇಳ್ತಾನಂತೆ, ಏನಿದು ಕಟು ಕಟು ಅಂದ್ರೆ ಸೌಂಡ್ ಬರ್ತಾ ಇದೆಯಲ್ಲ, ಏನಿದು ಅಂತ. ಅದೇನಿಲ್ಲ ಅಂತ ಹೇಳ್ತಾನಂತೆ ಸುಧಾಮ. ಮತ್ತೆ ಕೃಷ್ಣನಿಗೆ ಅದು ಗೊತ್ತಿರುತ್ತೆ ಅವನು ಅವಲಕ್ಕಿ ತಿಂತಾ ಇದ್ದಾನೆ ಅಂತೇಳಿ. ಹಾಗೆ ಮತ್ತೆ ದೊಡ್ಡವರಾದ ಮೇಲೆ ಅಂದ್ರೆ ಈಗ ಸುಧಾಮನಿಗೆ ಅಂದ್ರೆ ಒಂದು ತುಂಬಾ ಕಡು ಬಡತನದಲ್ಲಿ ಇರ್ತಾನೆ. ಅವನ ಪತ್ನಿ ಎಲ್ಲ ಹೇಳುವಂಥದ್ದು, ಮಗುವಿಗೆ ಎಲ್ಲ ಏನು ಕೂಡ ಆಹಾರ ಇರೋದಿಲ್ಲ. ಸೊ ಅಂದ್ರೆ ನೀನು ನಿನ್ನ ಗೆಳೆಯನ ಬಳಿ ಹೋಗ್ಬಾರ್ದಾ, ಏನಾದ್ರು ಕೇಳ್ಬಾರ್ದಾ ಅಂತೇಳಿ. ಹಾಗೆ ಹೇಳಿದಾಗ ಸುಧಾಮ ಗೆಳೆಯನ ಬಳಿ ಕೇಳೋದಕ್ಕೆ ಅಂತ ಹೋಗೋದಲ್ಲ, ತುಂಬಾ ಸಮಯ ಆಯ್ತಲ್ಲ ಗೆಳೆಯನನ್ನ ನೋಡದೆ, ಸರಿ ಗೆಳೆಯನ್ಗೆ ಏನಾದ್ರೂ ತಗೊಂಡೋಗ್ಬೇಕಲ್ಲ, ಒಂದು ಇಡೀ ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗುವಂಥದ್ದು. ಹಾಗೆ ಅದನ್ನ ಬಚ್ಚಿಟ್ಕೊಂಡಿರ್ತಾನೆ ಕೃಷ್ಣನ ಬಳಿ ಹೋದಾಗ. ಆಗ ಕೃಷ್ಣ ಅದನ್ನ ತೆಗೆದು ತಿನ್ನುವಂಥದ್ದು. ಅಂದ್ರೆ ಒಂದು ಅಂದ್ರೆ ಸುಧಾಮನಿಗೆ ಯಾವುದೇ ಒಂದು ನಿರೀಕ್ಷೆ ಇಲ್ಲ, ಆ ಒಂದು ಪ್ರೀತಿ, ನಿಷ್ಕಲ್ಮಶವಾದ ಪ್ರೀತಿ ಇರುತ್ತೆ ಭಗವಂತನಲ್ಲಿ. ಅದನ್ನ ನೋಡಿ ಕೃಷ್ಣ ಅವನಿಗೆ ಸುಧಾಮ ನಗರ ಅಂತೇಳಿಯೇ ಕೊಡುವಂಥದ್ದು. ಇವನು ಮತ್ತೆ ಸುಧಾಮ ಹೋಗುವಾಗ ಅಲ್ಲಿ ಹೆಂಡತಿ ಏನ್ ಮಾಡಿರ್ತಾಳೆ, ಫುಲ್ಲು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು, ಅಂದ್ರೆ ಫುಲ್ ಬಂಗಾರ ಎಲ್ಲ ಹಾಕೊಂಡು ಮನೆಯಲ್ಲೆಲ್ಲ ದವಸ ಧಾನ್ಯ ಎಲ್ಲ ತುಂಬಿರ್ತದೆ. ಹೀಗೆ ಅಂದ್ರೆ ಯಾವದ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವನು ಭಗವಂತನ ಬಳಿಗೆ ಹೋಗುವಂಥದ್ದು, ಆ ಒಂದು ಶುದ್ಧ ಹೃದಯದಿಂದ ಅಂತೇಳಿ ನೋಡ್ಬೋದು. ಸಂತವರು ಭಗವಂತನಿಗೆ ಬಹು ಪ್ರಿಯರು. ಅಧ್ಯಾಯ 12ರ ಅವಲೋಕನ. ಅರ್ಜುನನ ವಿಚಾರಣೆ ಸಾಕಾರವಾದಿ ಅಥವಾ ನಿರಾಕಾರವಾದಿ. ಇದಕ್ಕೆ ಭಗವಂತ ಹೇಳ್ತಾನೆ, ಸಾಕಾರವಾದಿ ಭಗವಂತನಿಗೆ ತುಂಬಾ ಪ್ರಿಯರು. ಇನ್ನು ಸಾಕಾರವಾದಿ ಮತ್ತು ನಿರಾಕಾರವಾದಿ ವ್ಯತ್ಯಾಸ ಏನು ಅಂತ ನೋಡಿದ್ವಿ. ಕೃಷ್ಣ ಭಕ್ತಿಯ ಶ್ರೇಷ್ಠತೆ, ಇದು 2ರಿಂದ 7ನೇ ಶ್ಲೋಕದಲ್ಲಿ ನೋಡಿದ್ರೆ. ಭಕ್ತಿಯ ಪ್ರಗತಿಶೀಲ ಹಂತಗಳು 8ರಿಂದ 12ನೇ ಶ್ಲೋಕದಲ್ಲಿ ನೋಡಿದ್ವಿ. ಯಾವುದೆಲ್ಲ? ಮೊದಲಿಗೆ ಅನನ್ಯ ಭಕ್ತಿ. ಮತ್ತೆ ಯಾರು ನೋಟ್ ಮಾಡ್ಕೊಂಡ್ರಿ? ಅನನ್ಯ ಭಕ್ತಿ ಮಾತಾಜಿ. ಮತ್ತೆ ಅನನ್ಯ ಭಕ್ತಿ ಆದ್ಮೇಲೆ ಸಾಧನ ಭಕ್ತಿ ಮಾತಾಜಿ. ಯಾವುದು? ನಿಷ್ಕಾಮ ಭಕ್ತಿ ಮಾತಾಜಿ. ಸಾಧನ ಭಕ್ತಿ ಯಾರೋ ಹೇಳಿದ್ರಿ. ಮತ್ತೆ ನಿಷ್ಕಾಮ ಕರ್ಮ. ಅದಾದ ಮೇಲೆ ಸಕಾಮ ಕರ್ಮ. ನಂತರ ಧ್ಯಾನ, ಜ್ಞಾನ, ಕರ್ಮಫಲ ತ್ಯಾಗ ಅಲ್ವಾ? ಜ್ಞಾನ, ಧ್ಯಾನ, ಕರ್ಮಫಲ ತ್ಯಾಗ ಈ ರೀತಿ ಬರುತ್ತೆ. ಇದು ಹಂತಗಳು. ಹೇಗೆಲ್ಲ ನಾವು ಭಗವಂತನ ಬಳಿಗೆ ಹೋಗ್ಬೋದು, ಯಾವುದು ನಮಗೆ ಸುಲಭವಾಗ್ತದೆ, ಯಾವ ದಾರಿ ಅಂತೇಳಿ ನಮ್ಗೆ ತಿಳಿದುಕೊಳ್ಳೋದಕ್ಕೆ. ಇನ್ನು ಶ್ರೀಕೃಷ್ಣನಿಗೆ ಪ್ರಿಯವಾದ ಗುಣಗಳು 13ರಿಂದ 20ನೇ ಶ್ಲೋಕದಲ್ಲಿ ನೋಡಿದ್ರಿ. ಶುದ್ಧ ಭಕ್ತರ ಬಗ್ಗೆ ಇಲ್ಲಿ ಯಾರೆಲ್ಲ ನನಗೆ ಪ್ರಿಯರು ಅಂತೇಳಿ ಭಗವಂತ ಹೇಳ್ತಾ ಹೋಗ್ತಾನೆ. ಪಂಚಕಲ್ಪತರೂಪ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ. ನಾಮಾಚಾರ್ಯ ಶ್ರೀನಿವಾಸ ಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು.